ತಾವಿಬ್ಬರೂ ಕೂಡ ಗಂಡ ಹೆಂಡತಿ ಜೋಡಿಯಾಗಿ, ಅಂದರೆ ನಾನು ಕೇಳಿ ತಿಳಿದ ಮಟ್ಟಿಗೆ ಕಳೆದ ಒಂದು 12-13 ವರ್ಷದಿಂದ ಈ ಒಂದು ಏನು ಮೂಡುಗಿಳಿಯಾರು ಅನ್ನುವಂಥ ಈ ಒಂದು ಗ್ರಾಮ ಏನಿದೆ, ಇದರಲ್ಲಿ ಈ ಒಂದು ಶಿಶು ಮಂದಿರವನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅಂದರೆ ಕೇವಲ ಇಬ್ಬರು, ಅದರ ಹಿಂದೆ ಯಾವುದೇ ಸಂಸ್ಥೆ ಇಲ್ಲ, ಅದರ ಹಿಂದೆ ಯಾವುದೇ ಬೇರೆ ಶಕ್ತಿಗಳಿಲ್ಲ, ಕೇವಲ ಇಬ್ಬರು ಇಂಡಿವಿಜುವಲ್ ಅಥವಾ ಒಂದು ಮನೆ ಗಂಡ ಹೆಂಡತಿ ಇಬ್ಬರು ನಡೆಸ್ಕೊಂಡು ಹೋಗುವಂಥದ್ದು. ಇಂಥದ್ದು ನಮ್ಮ ದೇಶದಲ್ಲಿ ಎಷ್ಟು ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಊರಿನ ಜನಕ್ಕೆ, ಊರಿನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಮಾಡುವಂಥದ್ದು ಬಹಳಷ್ಟು ಇರ್ಬೋದು. ಅಂಥದ್ರಲ್ಲಿ ನನಗೆ ಕಂಡು ಬಂದದ್ದು ಇದನ್ನು ನಾವು ಏನು ಒಂದು ದಾಖಲೆಯಾಗಿ ಮಾಡಿ ಅದನ್ನು ನಾವು ಒಂದಷ್ಟು ಜನರಿಗೆ ಅದನ್ನು ತಿಳಿಯಪಡಿಸಿದರೆ ಇನ್ನೊಂದಷ್ಟು ಜನ ಸ್ಫೂರ್ತಿ ಪಡ್ಕೊಂಡು ಸಮಾಜಮುಖಿಯಾದಂತಹ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಆಗಲಿ. ಎಷ್ಟೋ ಜನರಿಗೆ ಮನಸ್ಸಿರ್ತದೆ ಮಾಡಬೇಕು ಅಂತ, ಹೇಗೆ ಮಾಡೋದು ಏನು ಮಾಡೋದು ಅಂತ ಗೊತ್ತಿರೋದಿಲ್ಲ. ಇಂಥ ವಿಚಾರಗಳನ್ನೆಲ್ಲ ನಾವು ಜನಕ್ಕೆ ತೋರಿಸಿದಾಗ ಇಂಥದ್ದು ಒಂದು ಮಾಡ್ಬೋದು, ಕೊನೆ ಪಕ್ಷ ನಮಗೆ ಮಾಡಲಿಕ್ಕೆ ಚೈತನ್ಯ ಇಲ್ಲ ಅಂತಂದರೆ ಇಂಥವ್ರು ಮಾಡುವವರಿದ್ದಾರೆ, ಇವರಿಗೆ ನಾವು ಸಹಾಯವಾಗಿ ಇರೋಣ ಅನ್ನುವಂಥ ಒಂದು ಏನು ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಅನ್ನುವಂಥ ಒಂದು ದೂರದರ್ಶಿತ್ವ ನಂದು. ಕ್ರಿಯೇಟ್ ಆಗಿಯೇ ಆಗ್ತದೆ ಅಂತಲ್ಲ, ಆ ಒಂದು ಪ್ರಯತ್ನ. ಈಗ ಸರ್, ನೀವು ನನಗೆ ಈ ಒಂದು ಶಿಶು ಮಂದಿರ ಅನ್ನುವಂಥದ್ದು ಇದು ಯಾವಾಗ ಶುರುವಾಯಿತು, ಅಲ್ಲಿಂದ ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ, ಕಂಪ್ಲೀಟ್ ನೀವಿಬ್ಬರು ಗಂಡ ಹೆಂಡತಿ ಇದನ್ನು ಮಾಡಿಕೊಂಡು ಬರಲಿಕ್ಕೆ ಯಾವ ಸಮಯದಿಂದ ನಿಮ್ಮ ಕೈಗೆ ಬಂತು, ನಿಮ್ಮ ಕೈಗೆ ಬಂದ ನಂತರ ಎಷ್ಟು ವರ್ಷ ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ, ಈ ಇಷ್ಟು ವಿಚಾರ ನನಗೆ ಸ್ವಲ್ಪ ಹೇಳ್ಬೋದು ಸರ್? ಹಾಂ, ಹೇಳಿ ಸರ್. ನಮ್ಮ ಈ ಶಿಶು ಮಂದಿರವು 10/7/89 ಶ್ರೀಯುತ ಶಂಕರನಾರಾಯಣ ಹೆರಳೆ ಅವರ ಮನೆಯಲ್ಲಿ ಪ್ರಾರಂಭವಾಯಿತು. ಆ ನಂತರ ಒಂದು 2 ವರ್ಷದ ನಂತರ ಅದೇ ಅಂದರೆ ಪ್ರಾರಂಭ ಆಗುವುದಕ್ಕೆ 89ರಲ್ಲಿ, ಹೌದು 89ರಲ್ಲಿ ಪ್ರಾರಂಭ ಆಗಿದ್ದು ಯಾವ ರೀತಿ ಆಗ ನೀವು ಹೇಳಿದ್ರಲ್ಲ, ಅದು 89ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಶ್ರೀಯುತ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ ಜನ್ಮ ಶತಾಬ್ದಿಯ ವರ್ಷ ಆ ವರ್ಷ. ಆದ್ದರಿಂದ ಇಡೀ ದೇಶದಲ್ಲಿ ಒಟ್ಟು 100 ಕಡೆ ಈ ಶಿಶು ಮಂದಿರವನ್ನು ಪ್ರಾರಂಭ ಮಾಡಿದ್ರು. 100 ಕಡೆ ಅಂದ್ರೆ ಇಡೀ ದೇಶದ 100 ಕಡೆಯಲ್ಲಿ ಈ ಜಾಗವು ಈ ಜಾಗ ಒಂದು ಅಂತ ಹೇಳಿದ್ರೆ ಉಪೇಕ್ಷಿತ ಬಂಧುಗಳು ಎಲ್ಲಿ ಹೆಚ್ಚಿದ್ದಾರೆ. ಉಪೇಕ್ಷಿತ ಬಂಧುಗಳು ಅಂದ್ರೆ ಎಂತ, ಏನು? SC ST ಅಂತವ್ರು ಅಂತ ಜನ ಊರಲ್ಲಿ ಅಂದ್ರೆ ಹರಿಜನ ಗಿರಿಜನ ಎಲ್ಲಿ ಹೆಚ್ಚಿದ್ದಾರೆ ಈ ಶಿಶು ಮಂದಿರವನ್ನ ಇಲ್ಲಿ ನಮ್ಮಲ್ಲಿ ಪ್ರಾರಂಭ ಮಾಡಿ. ಅಂದ್ರೆ RSS ನವರು ಪ್ರಾರಂಭ ಮಾಡಿದ್ದು ಜನರಲ್ ಆಗಿ ಅಲ್ಲ, ಹರಿಜನ ಗಿರಿಜನ ಆ ಒಂದು ವರ್ಗಕ್ಕಾಗಿಯೇ ಶಿಶು ಮಂದಿರ ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ಸರಿ. ಅಂದ್ರೆ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿ ತರಬೇಕು. ಕರೆಕ್ಟ್, ಅದು ಸರಿ. ಆ ನಂತರ 89ರಲ್ಲಿ ಶುರುವಾಯಿತು. ಆ ನಂತರ ನೀವು ಅದರಲ್ಲಿ ಸದಸ್ಯರಾಗಿದ್ರಿ. ಆ ನಂತರ ಒಂದು ಕಮಿಟಿ ಇತ್ತು, ಆ ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೆ. ಆ ನಂತರ ಒಂದು 2 ವರ್ಷದ ನಂತರ ಶ್ರೀಯುತ ನಂದಿ ಹರಿಜನ ಅಂತೇಳಿ ಅವ್ರ ಮನೆಯಲ್ಲಿ ಈ ಶಿಶು ಮಂದಿರವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಒಂದು 2-3 ವರ್ಷ ಆದ ನಂತರ ಭಾಸ್ಕರ್ ಶೆಟ್ಟಿ ಅವರ ಅಂಗಡಿ ಮತ್ತೊಂದು ಕೋಣೆ ಉಂಟು, ಅಲ್ಲಿ ಒಂದು 3 ವರ್ಷ ಈ ಶಿಶು ಮಂದಿರವನ್ನು ಪ್ರಾರಂಭ ಮಾಡ್ತಾರೆ. ಸರಿ. ಅದ ನಂತರ ನಮ್ಮ ಇಲ್ಲಿ ನಾಗ ಹರಿಜನ ಅಂತ ಹೇಳಿದ್ದಾರೆ ಮಾಸ್ಟ್ರು, ಅವ್ರ ಮನೆಯಲ್ಲಿ ಒಂದು 2 ವರ್ಷ ಈ ಶಿಶು ಮಂದಿರವನ್ನು ನಡೆಸಿ ತದನಂತರದಲ್ಲಿ ನಾವು ಒಂದು ಸ್ವಂತ ಕಟ್ಟಡ ಮಾಡಬೇಕು ಅಂತ ಕಮಿಟಿಯವರು ನಿಶ್ಚಯ ಮಾಡಿ ಶ್ರೀಯುತ ಕರಿಯಣ್ಣ ಶೆಟ್ಟಿ ಮತ್ತು ಅವರ ಹೆಂಡತಿ ರಾಜೀವಿ ಶೆಟ್ಟಿ ಅವರು ನಮಗೆ ಒಂದು 5 ಸೆಂಟ್ಸ್ ಜಾಗವನ್ನು ದಾನವಾಗಿ ನೀಡಿದರು. ಇದೇ ಜಾಗದಲ್ಲಿ ಇದರಲ್ಲಿ ನಾವು ಬೇರೆ ಬೇರೆ ಊರ ಪರ ಊರ ದಾನಿಗಳು ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರಿಂದ ದೇಣಿಗೆಯನ್ನು ಪಡೆದು ಇಲ್ಲಿ ಈ ಸ್ವಂತ ಕಟ್ಟಡವನ್ನು ಪ್ರಾರಂಭಿಸಿದ್ದೇವೆ. ಹಾಗೂ ಆವಾಗಲೂ ಸಹ ನಮ್ಮ ಈ ಕಮಿಟಿ ಇತ್ತು. ಅದಾದ ನಂತರ 2005ರ ನಂತರದಲ್ಲಿ ನಾವು ಗಂಡ ಹೆಂಡತಿ ಈ ಶಿಶು ಮಂದಿರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇತ್ತು. ಅಂದ್ರೆ ಅದು ಯಾಕೆ ಕಮಿಟಿಯವರೆಲ್ಲ ಬಿಟ್ಟು ಅದು ನೀವು ಇಬ್ರು ಮುಂದುವರಿಸಲಿಕ್ಕೆ ಕಾರಣ ಏನು? ಅವರು ಬಿಟ್ಟದ್ದು ಯಾಕೆ? ಈಗ RSS ನವರು ಇದನ್ನ ಪ್ರಾರಂಭ ಮಾಡಿದ್ರು. RSS ನವರು RSS ನವರು ಕಮಿಟಿ ಅಂತ ಮಾಡಿದ್ದಾರೆ. ಆ ಕಮಿಟಿಯವರಿಗೆ ಅದು ಜವಾಬ್ದಾರಿ, ಅವರು ಅದನ್ನು ಮಾಡಬೇಕು. ಆ ಕಮಿಟಿಯವರು ಬಿಟ್ಟು ಕೇವಲ ನೀವಿಬ್ರು ಮಾಡ್ಲಿಕ್ಕೆ ಕಾರಣ ಏನು? ನಾವಿಬ್ರಂದ್ರೆ ಕಮಿಟಿಯಲ್ಲಿ ಇದರಲ್ಲಿ ಹಣ ಸ್ವಲ್ಪ ಕೈಯಿಂದ ಸ್ವಂತ ಆಗ್ತಾ ಇತ್ತು, ಕೆಲವರು ಕೈಯಿಂದ ಹಣ ಹೋಗ್ತಾ ಅಂತ ಹಿಂದೆಟ್ ಹಾಕಿದ್ರು. ಕರೆಕ್ಟ್. ಅಂದ್ರೆ ಲಾಭದ ಉದ್ದೇಶ ಇಲ್ಲ, ಒಂದು ಸಮಾಜಕ್ಕೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಆ ಒಂದು ಒಳ್ಳೆಯದನ್ನು ಮಾಡುವಂತ ಒಂದು ಸಂಸ್ಥೆ ಇದು.
ಆ ಉದ್ದೇಶವನ್ನು ಹೊಂದಿರುವಾಗ ಕಮಿಟಿಯಿಂದ ಪ್ರತಿ ವರ್ಷವೂ ಹಾಗಾದ್ರೆ ಎಲ್ಲ ಸದಸ್ಯರಿಂದ ಒಂದಷ್ಟು ಹಣ ಕೈಯಿಂದನೇ ಹೋಗ್ತಾ ಇತ್ತು. ಕೈಯಿಂದ ಹೋಗ್ತಾ ಇತ್ತು. ಅದು ಕೆಲವರಿಗೆ ಹೌದು, ಅದು ಯಾರಿಗಾದ್ರೂ ಎಷ್ಟು ಅಂತ ಖರ್ಚು ಮಾಡ್ತಾರೆ. ಮೊದಲು ನಮ್ಗೆ ಸಂಘ ನಿಕೇತದಿಂದ ಹಣ ಬರ್ತಾ ಇತ್ತು. ಸಂಘ ನಿಕೇತ ಅಂದ್ರೆ ಯಾವುದು? ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಹಣ ಕಳಿಸ್ತಾ ಇದ್ರು ಪ್ರತಿ ವರ್ಷಕ್ಕೆ, ಪ್ರತಿ ತಿಂಗಳಿಗೂ ಮಾತಾಜಿಯವರು. ತದನಂತರ ಮಾತಾಜಿಯವರು ಇಲ್ಲಿ ನಮ್ಮ ಒಬ್ಬರ ಉಳ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು, ಅವರಿಗೆ ಬೇಕಾದ ವ್ಯವಸ್ಥೆ, ಗ್ಯಾಸ್, ಊಟ, ಕರೆಕ್ಟ್, ಇದನ್ನ ಮಾಡಿ ಕೊಡ್ಲಿಕ್ಕೆ ಕಷ್ಟ ಆಗುತ್ತರಿಂದ ನಾವು ಊರವರನ್ನೇ ಒಬ್ಬರನ್ನ ಇಲ್ಲಿ ಮಾತಾಜಿ ಅಂತ ಹಾಕೊಂಡು ಅವರಿಗೆ ಸಂಭಾವನೆ ಕೊಟ್ಟು ನಡೆಸ್ಕೊಂಡು ಬರ್ತಾರೆ. ಹೌದು. ಈಗ ನಿಮ್ಗೆ RSS ಇಂದ ಏನು ದೇಣಿಗೆ ಬರ್ತಾ ಉಂಟು? ಈಗ RSS ಇಂದ ಅವರು ಸ್ವಂತ ಕಟ್ಟಡ ಮತ್ತೆ ಅದನ್ನು ಊರವರ ದಾನಿಗಳಿಂದ ನೀವೇ ಸ್ವಂತ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಅದನ್ನ ನಮಗೆ ಬಿಟ್ಬಿಟ್ರು. ಹೌದು, ಒಂದು ಸೆಕೆಂಡು, ಇದು ಕೇವಲ ಇಲ್ಲಿ ಮಾತ್ರ ನಿಮ್ಗೆ ಬಿಟ್ಟು ಬಿಟ್ಟದ ಅಥವಾ ಈಗ 100 ಮಾಡಿದಾರಲ್ಲ ಅದು 100 ಬಿಟ್ಟಿದಾರ? ಇಲ್ಲ, ಎಲ್ಲ ಕಡೆನೂ ಅವರ ಊರಿನವರೇ ಅದನ್ನ ಸ್ವಂತ ಮಾಡ್ಕೊಂಡು ಹೋಗ್ಬೇಕು. ಹಾ, ಅಚ್ಚಾ, ಕರೆಕ್ಟ್. ಅಂದ್ರೆ ಈ ಒಂದಷ್ಟು ವರ್ಷ ನಡೆಸಿ ಆ ನಂತರ ಆ ಊರಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ನಡ್ಸ್ಕೊಂಡು ಹೋಗ್ಬೇಕು, ಮೂಲಕ ದೇಣಿಗೆ ಸಂಗ್ರಹಿಸಿ ಕರೆಕ್ಟ್ ನಾವೇ ನಡ್ಸ್ಕೊಂಡು ಹೋಗ್ಬೇಕು ಅಂತ. ಈಗ ಈ ಊರಿನಲ್ಲಿ ನೀವಿಬ್ರು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ, ಬೇರೆ ಯಾರು ಅದಕ್ಕೆ ಮುಂದೆ ಬರಲಿಲ್ಲ. ಈ ಅಂದ್ರೆ ಈಗ ಏನು ಇಲ್ಲಿ ಏನು ಬೇರೆ ಖರ್ಚು ವೆಚ್ಚ, ಬಿಲ್ಡಿಂಗ್ ಮತ್ತೆ ಜಾಗ ಉಂಟು, ಅದೊಂದು ನಮಗೆ ನೆಮ್ಮದಿಯಿಂದ ಇಟ್ಟುಕೊಳ್ಳುವ. ಆ ನಂತರ ತಿಂಗಳಿಗೆ ಒಂದಷ್ಟು ಖರ್ಚು ಬರ್ತದಲ್ಲ? ತಿಂಗಳಿಗೆ ಮಾತಾಜಿಯವರಿಗೆ 2,000 ಸಂಭಾವನೆ, ಸರಿ. ಹಾಗೆ ಕರೆಂಟ್ ಬಿಲ್ ಮತ್ತೆ ಈ ತರ ಸಣ್ಣ ಪುಟ್ಟ ಖರ್ಚುಗಳು. ಕರೆಂಟ್ ಬಿಲ್ ಎಷ್ಟು ಬರ್ತದೆ? ಕರೆಂಟ್ ಬಿಲ್ ತಿಂಗಳಿಗೆ ಒಂದು 100 ರೂಪಾಯಿ ಬರ್ತದೆ. ಈ ತರ ಸಣ್ಣ ಪುಟ್ಟ ಖರ್ಚಿಗೆ ಅದಕ್ಕೆ ಎಷ್ಟು ಅಂತ? ಒಂದು 2,000 ಬರ್ತದೆ. ಹಾ, ಅಂದ್ರೆ ಅದರಲ್ಲಿ ಆ ಇತರಗಳಲ್ಲಿ ಏನು ಎಲ್ಲ ಸೇರಿದೆ? ಇತರ ಅಂದ್ರೆ ಮಾತಾಜಿಯವರಿಗೆ ಪ್ರತಿ ತಿಂಗಳಿಗೊಮ್ಮೆ ಸಂಘದಿಂದ ಅವರಿಗೆ ಬೈಠಕ್ ಅಂತ ಕರೀತಾರೆ, ಅಲ್ಲಿಗೆ ಹೋಗುವ ಖರ್ಚು ವೆಚ್ಚಗಳನ್ನ ನಾವೇ ಕೊಡ್ಬೇಕು. ಅದೇ ರೀತಿಯಲ್ಲಿ ಅವರಿಗೆ ಏನಾದ್ರೂ ಆರೋಗ್ಯ ಸರಿ ಇಲ್ಲದಿದ್ರೆ ಆರೋಗ್ಯ ಭತ್ಯೆಯನ್ನು ಸಹ ನಾವೇ ಕೊಡಬೇಕು. ಸೊ ಈಗ ಸಣ್ಣ ಪುಟ್ಟ ಅನ್ನುವಂಥದ್ದು ಇದರ ಅಂದ್ರೆ ಈಗ ಟೋಟಲ್ ಮಾತಾಜಿಯವರದ್ದು ಮತ್ತೆ ಇತರ ಸಣ್ಣ ಪುಟ್ಟ 2,000 ಮತ್ತೆ ಇಲೆಕ್ಟ್ರಿಸಿಟಿ ಒಟ್ಟಿಗೊಂದು 4-5 ಸಾವಿರ ರೂಪಾಯಿ ಪ್ರತಿ ತಿಂಗಳು ನಾವಿಬ್ರು ಅದನ್ನ ಕಲೆಕ್ಟ್ ಮಾಡಿ ಮತ್ತೆ ಸ್ವಂತದಿಂದ ಹಾಕಿ ನಡ್ಸ್ಕೊಂಡು. ಅಂದ್ರೆ ಕಲೆಕ್ಟ್ ಮಾಡಿ ಅಂತಂದ್ರೆ ಈಗ ಊರಲ್ಲಿ ನಿಮ್ಗೆ ಒಟ್ಟು ಎಷ್ಟು ಜನ, ಎಷ್ಟು ಜನ ಅಂತ ಬೇಡ, 5,000 ಖರ್ಚಲ್ಲಿ ಎಷ್ಟು ನಿಮ್ಗೆ ಖರ್ಚು ಬರ್ತದೆ? ನಾವು ಪ್ರತಿ ತಿಂಗಳ ಕಲೆಕ್ಟ್ ಮಾಡೋದಿಲ್ಲ, ವಾರ್ಷಿಕೋತ್ಸವದಾಗೆ ಸ್ವಲ್ಪ ಹಣ ಜಾಸ್ತಿ ಕಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ಉಳಿಸ್ಕೊಂಡು ಪ್ರತಿ ತಿಂಗಳ ಕೊಡ್ಲಿಕ್ಕೆ ನಾವು. ಕರೆಕ್ಟ್. ಈಗ 5 ಅಂದ್ರೆ 12 ಐದ್ಲಿ 60 ಸಾವಿರ ರೂಪಾಯಿ ವರ್ಷಕ್ಕೆ ಖರ್ಚು ಬಂತು. ನಿಮಗೆ ವರ್ಷಕ್ಕೆ ಎಷ್ಟು ನಿಮಗೆ ದೇಣಿಗೆ ಬರ್ತದೆ ಅಂತ ನಾನು ಕೇಳುದು? ದೇಣಿಗೆ ಸುಮಾರು ಒಂದು 25,000ರಿಂದ 30,000ವರೆಗೆ ದೇಣಿಗೆ ಬರ್ತದೆ. ಅಂದ್ರೆ 25ರಿಂದ 30 ಮಾತ್ರ ಬರುದು, ಬಾಕಿ ಉಳಿದ 30 ನೀವೇ ನಾವು ಕೈಯಿಂದ ಹಾಕಿ ಈ ಸಂಸ್ಥೆಯನ್ನ ನಡ್ಸ್ಕೊಂಡು ಹೋಗ್ತಾರೆ. ಈಗ ನಿಮ್ಮ ಹತ್ರ ಒಂದು ಸಣ್ಣ ಪ್ರಶ್ನೆ. ಈಗ ಇದು ಎಲ್ಲ ಸರಿ, ನನಗೆ ಗೊತ್ತಾಯ್ತು, ಬ್ಯಾಕ್ ಗ್ರೌಂಡ್ ಗೊತ್ತಾಯ್ತು, ಈಗ ಹೇಗೆ ನಡೀತಾ ಉಂಟು, ಬಿಲ್ಡಿಂಗ್ ಉಂಟು, ಇದು ಉಂಟು, ಎಲ್ಲ ಸರಿ. ಆದ್ರೂ ದಿನನಿತ್ಯದ ಖರ್ಚು ಯಾವಾಗಲೂ ದೊಡ್ಡ ಖರ್ಚು. ಒಮ್ಮೆ ಬಿಲ್ಡಿಂಗ್ ಕಟ್ಟಿಸಿ ಕೊಟ್ಟು ಬಿಟ್ರೆ ಆಮೇಲೆ ಅವನಿಗೆ ಖರ್ಚಿಲ್ಲ. ಈಗ ವರ್ಷಕ್ಕೆ 60,000ದವರೆಗೆ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಅಂತ ಆಗ್ತದೆ ಅಂತ ಇಟ್ಟುಕೊಳ್ಳುವ. ಕೆಲವೊಮ್ಮೆ ಹೆಚ್ಚು ಆದಿತ್ತು, ಕಡಿಮೆ ಆದಿತ್ತು. ಅದರಲ್ಲಿ ಅರ್ಧದಷ್ಟು ಖರ್ಚನ್ನು ನೀವೇ ಅದನ್ನು ಭರಿಸುದು. ನಿಮಗೆ ಏನು ಅವಶ್ಯಕತೆ ಉಂಟು? ಅವಶ್ಯಕತೆ ಅಂತಿಲ್ಲ, ಊರಿನವರಿಗೆ ಇದೊಂದು ಸಂಸ್ಥೆ ಒಳ್ಳೇದಾಗ್ಲಿ, ಇದರಿಂದ 4 ಜನರಿಗೆ ಉಪಯೋಗ ಆಗ್ಲಿ ಅಂತೇಳಿ ನಡ್ಸ್ಕೊಂಡು ಬರ್ತೇವೆ. ಅಂದ್ರೆ ಬೇರೆ ಯಾವುದೇ ಇದರಲ್ಲಿ ಸ್ವಾರ್ಥ ಇಲ್ಲ, ಒಂದು 4 ಜನಕ್ಕೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ. ಮತ್ತೆ ಒಂದು ಸಂಸ್ಥೆ ಕಟ್ಟಿ ಬೆಳೆಸಿದ್ದಾರೆ, ಅದನ್ನ ನಾವು ಮುಂದುವರ್ಸ್ಕೊಂಡು ಹಾಗೆ ಬಿಟ್ರೆ ಈ ಜಾಗ ಕೊಟ್ಟವರಿಗೂ ಒಂದು ಅನಾವಶ್ಯವಾಗಿ ಕೊಟ್ಟಿದ್ದೇವೆ. ಕರೆಕ್ಟ್. ಬಿಲ್ಡಿಂಗ್ ಕಟ್ಟಿಗೆ ಹಣ ಕೊಟ್ಟವ್ರದ್ದು ಆ ಬಿಲ್ಡಿಂಗ್ ಏನೋ ನಶಿಸಿ ಹೋಗ್ತಾ ಇತ್ತು, ಏನು ಅದರಲ್ಲಿ ಮಾಡ್ತಾ ಇಲ್ಲ ಅಂತ ಆಗಬಾರ್ದು. ಆದ್ರಿಂದ ನಾವು ಅಂದ್ರೆ ಈ ಮೂಲವಾಗಿ ನೀವು ಏನು ಹೇಳುದು, ಒಂದನೇದಾಗಿ ಸಮಾಜಕ್ಕೆ ನಮ್ಮಿಂದ ಏನಾದ್ರೂ ಒಂದು ಒಳ್ಳೇದು ಆಗಬೇಕು. ಎರಡನೇ ಕಾರಣ, ಇದಕ್ಕೆ ಒಂದು ಒಳ್ಳೆ ಮನಸ್ಸಿನಿಂದ ಶುದ್ಧ ಸಂಕಲ್ಪದಿಂದ ಪಾಪ ಜಾಗ ಕೊಟ್ಟಿದ್ದಾರೆ, ಜಾಗ ಈ ಬಿಲ್ಡಿಂಗ್ ಮಾಡ್ಲಿಕ್ಕೆ ಹಣ ಕೊಟ್ಟಿದ್ದಾರೆ, ಅವರ ಆ ದಾನಕ್ಕೂ ಸಾರ್ಥಕತೆ ಬರಬೇಕು, ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ನಡೆಸ್ಕೊಂಡು ಹೋಗ್ತೇವೆ. ಇನ್ನು ಮುಂದಕ್ಕೆ ಇದೇ ರೀತಿ ಕೈಯಿಂದ ಹಾಕೊಂಡೇ ನಡೆಸಿಕೊಂಡು ಹೋಗುದು ಒಂದು ಯೋಚನೆ ಅಥವಾ ಯಾವ ರೀತಿ? ನಿಮ್ಮ ಸುಮಾರು 1 ಲಕ್ಷ FD ಅನ್ನು ಸಂಗ್ರಹ ಮಾಡಿ ಅದರಿಂದ ಬಡ್ಡಿಯಿಂದ ಮಾತಾಜಿಯವರಿಗೆ ಕೊಡುವ ಸಂಭಾವನೆಯನ್ನ ಮಾಡ್ಬೇಕಂತ ಯೋಜನೆ ಇತ್ತು. ಸುಮಾರು 25,000 ರೂಪಾಯಿ ನಾವು FD ಅನ್ನು ಮಾಡಿ ಇಟ್ಟಿದ್ದೇವೆ ಈಗಾಗಲೇ. ಆ ಬಡ್ಡಿಯನ್ನು ಸಹ ಅದನ್ನು ಯೂಸ್ ಮಾಡ್ತಾ ಇತ್ತು. ಇನ್ನು ಮುಂದಕ್ಕೆ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಅಥವಾ ಬೇರೆ ದಾನಿಗಳಿಂದ ಹಣ ಇನ್ನು 75,000 ಒಟ್ಟು ಮಾಡಿ ಆ ಬಡ್ಡಿಯಿಂದ ಮಾತಾಜಿಯವರಿಗೆ ಕೊಡುವ ಸಂಭಾವನೆಯನ್ನು ಮಾಡ್ಬೇಕಂತ. ಹೌದು, ಅದು ಸರಿ. ಬಾಕಿ ಉಳಿದ ತಿಂಗಳಿಗೆ 3 ಉಳಿದದನ್ನು ನಾವು ಹೀಗೆ ಊರಿಂದ ಅಥವಾ ಪರವರು ಯಾರ ದಾನಿಗಳಿಂದ ಇದನ್ನ ಅಪೇಕ್ಷೆ ಪಡ್ತಾ ಇತ್ತು.
ನಮ್ಮ ಈ ಸಂಸ್ಥೆ ವತಿಯಿಂದ ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಇದೆ, ಹಾಗೆ ಕೋಟಾ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಕೌಂಟ್ ಇದೆ. ಅಲ್ಲಿಗೆ ಯಾರಾದರೂ ಹಣ ಇದ್ದರೆ ಹಾಕಿ ಅದನ್ನು ನಾವು ಪಡ್ಕೊಳ್ತಾ ಇರ್ತೇವೆ. ಅಂದರೆ ಈಗ ಸಂಸ್ಥೆಯ ಶಿಶು ಮಂದಿರದ ಅಕೌಂಟ್ ಉಂಟು ಅಂತ ಹೇಳಿದ್ರಿ, ಅದು ಈಗ ಏನು ಪದಾಧಿಕಾರಿಗಳು ಅದು ಇದು ಯಾರೂ ಇಲ್ಲ. ಈಗ ಯಾರು ಅದರ ಪದಾಧಿಕಾರಿಗಳು? ಈಗ ಅಕೌಂಟಿಗೆ ಹಾಕಿದರೆ ನಾಳೆ ನಿಮಗೆ ಕ್ವಶನ್ ಮಾಡ್ಯಾರು ಯಾರು ಅಂತಂದರೆ ನೀವೇ ತೆಗಿತೀರಿ ಅಂತ ಏನು ಗ್ಯಾರಂಟಿ ಅಂತ ಕೇಳಿದರೆ ನೀವು ಏನು ಉತ್ತರ ಕೊಡ್ತೀರಿ ಅದಕ್ಕೆ? ಮೊದಲಿನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಿಸ್ಸಸ್ ಇಬ್ಬರ ಸೈನ್ನಿಂದ ತೆಗಿತಾ ಇತ್ತು ಅದರಲ್ಲಿ ಹಣ, ಬಡ್ಡಿ ಹಣವನ್ನು. ಅದಕ್ಕೆ ಬೇರೆ ಯಾರು ದಾನ ಕೊಟ್ಟದ್ದು, ಡೊನೇಷನ್ ಕೊಟ್ಟ ಹಣವನ್ನು ಹಾಕಿ ಮಾತಾಡಿದವರಿಗೆ ಅದು ಇಬ್ಬರ ಸೈ ಒಟ್ಟಿನಿಂದ ತೆಗಿತಾ ಇತ್ತು. ಅಂದರೆ ಇಬ್ಬರದ್ದು ಸಿಗ್ನೇಚರ್ ಇಲ್ಲದೆ ಅದು ಪಾಸ್ ಆಗುದಿಲ್ಲ. ಅಂದರೆ ಈಗಲೂ ಕೂಡ ಈ ಸಂಸ್ಥೆ ಡಿಸಾಲ್ವ್ ಆದರೂ ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿದಿದ್ದಾರೆ. ಈಗ ನಿಮ್ಮ ಪತಿ ಇಷ್ಟು ಹೊತ್ತು ಇದು ಹೇಗೆ ಪ್ರಾರಂಭ ಆಯಿತು? ಯಾವುದು ಈ ಒಂದು ಶಿಶು ಮಂದಿರ ಪ್ರಾರಂಭ ಆದದ್ದು ಹೇಗೆ, ಇಲ್ಲಿವರೆಗೆ ನಡ್ಕೊಂಡು ಬಂದದ್ದು ಹೇಗೆ, ನಿಮ್ಮ ಕೈಗೆ ಬಂದದ್ದು ಹೇಗೆ, ನೀವು ಯಾವ ರೀತಿ ನಡೆಸಿಕೊಂಡು ಹೋಗ್ತಾ ಇದ್ದೀರಿ, ಇದಿಷ್ಟು ವಿಚಾರವನ್ನು ಅವರ ಜ್ಞಾಪಕದಲ್ಲಿ ಇದ್ದ ಹಾಗೆ ಚೆನ್ನಾಗಿ ಹೇಳಿದ್ದಾರೆ. ಈಗ ನಿಮ್ಮ ಹತ್ರ ನಾನು ಈಗ ವಿಶೇಷವಾಗಿ ಯಾಕೆಂತಂದರೆ ನೀವು ಯಕ್ಷಗಾನದಲ್ಲಿ ಇದ್ದೀರಿ, ಆಮೇಲೆ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಇದ್ದೀರಿ, ಆಮೇಲೆ ಇಲ್ಲಿ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇದ್ದೀರಿ, ಆಮೇಲೆ ಕೆಲವೊಮ್ಮೆ ನಾಟಕಗಳಲ್ಲಿ ಭಾಗವಹಿಸ್ತೀರಿ, ಆಮೇಲೆ ಏನು ಈ ಡ್ಯಾನ್ಸ್ ಗೀನ್ಸ್ ಅನ್ನುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ, ಆಮೇಲೆ ಜೊತೆಯಲ್ಲಿ ನೀವು ವೃತ್ತಿಯಲ್ಲಿ ಶಿಕ್ಷಕಿ. ಇಷ್ಟೆಲ್ಲ ವಿಚಾರಗಳಿರುವಾಗ ಅಂದರೆ ನನಗೆ ಬೆರಳು ಮಡಿಚುವಾಗ 6 ವಿಚಾರಗಳು ಬಂತು, ಆಯಿತಾ? ಇದನ್ನು ಬಿಟ್ಟಿನ್ನು ಎಷ್ಟು ಉಂಟು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರುವುದಿಷ್ಟು. ಅದರ ಜೊತೆ ಈ ಶಿಶು ಮಂದಿರ ಅಂದರೆ ಇದನ್ನೆಲ್ಲವನ್ನು ಸರಿದೂಗಿಸಿಕೊಂಡು ಹೋಗ್ತೀರಿ ಹೇಗೆ ಅಂತ ನಾನು ಕೇಳುವುದಿಲ್ಲ. ಯಾಕೆಂತಂದರೆ ಸರಿದೂಗಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದ್ದವರು ಮಾತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾನೇನು ಕೇಳುವುದು ಅಂತಂದರೆ, ಈ ಶಿಶು ಮಂದಿರ ಏನು ವಾರದ ಎಲ್ಲ ದಿನಗಳೂ ಇರ್ತದ ಅಥವಾ ಶನಿವಾರ ಭಾನುವಾರ ಮಾತ್ರವ? ಅದು ಅಲ್ಲದೆ ಬೇರೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಈ ಶಿಶು ಮಂದಿರದಲ್ಲಿ ಆಗಿದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಈ ಶಿಶು ಮಂದಿರ ವಾರದ ಎಲ್ಲ ದಿನವೂ ನಡೀತದೆ, ಭಾನುವಾರ ರಜೆ. ಅಂದ್ರೆ ಶಿಶು ಮಂದಿರಕ್ಕೆ ರಜೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ. ಇತ್ತೀಚೆಗೆ ಮಧ್ಯಾಹ್ನವೂ ಮಾಡಬೇಕು ಎನ್ನುವಂತಹ ಒಂದು ಪ್ರಸ್ತಾಪ ಬಂದಿದೆ. ಅಂದ್ರೆ ಈ ಶಿಶು ಮಂದಿರದಲ್ಲಿ ಎಂತ ಮಕ್ಕಳು ಶಿಶು ಅದಕ್ಕೆ ಏನಾದ್ರೂ ಏಜ್ ಇದು ಉಂಟಾ? 2.5 ವರ್ಷದ ಮೇಲ್ಪಟ್ಟು 5.5 ವರ್ಷದವರೆಗೆ, ಅಂದ್ರೆ 1ನೇ ಕ್ಲಾಸಿಗೆ ಹೋಗುವಲ್ಲಿವರೆಗೆ ಆ ಮಗುವನ್ನ ಇಲ್ಲಿ ಹಾಕೊಳ್ತೇವೆ. ಕರೆಕ್ಟ್. ಆದ್ರೆ ಈಗ ಇಂಗ್ಲಿಷ್ ಮೀಡಿಯಂನ ಪ್ರಭಾವದಿಂದ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಮಕ್ಕಳನ್ನು ಕೂಡ ಇಲ್ಲಿ ತಂದು ಬಿಡುವಂತಹ ಒಂದು ಪದ್ಧತಿ ಶುರುವಾಗಿದೆ. ಅಂದ್ರೆ ತುಂಬಾ ಚಿಕ್ಕ ಮಕ್ಕಳು ಅಂತಂದ್ರೆ 2 ವರ್ಷಕ್ಕೆ ಆ ಮಗುವನ್ನ ಅಂದ್ರೆ ಮುಂದೆ LKG ಮತ್ತೆ UKG ಹೋಗ್ಲಿಕ್ಕೆ ರೆಡಿ ಮಾಡ್ಬೇಕಲ್ಲ, ಅದಕ್ಕೊಂದು ಪೂರ್ವ ಸಿದ್ಧತೆಯಾಗಿ ಆ ಮಗುವನ್ನ ಶಿಶು ಮಂದಿರದಲ್ಲಿ ತಂದು ಬಿಡುವಂತದ್ದು. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ನನ್ನ ಒಂದು. ಯಾಕೆ ಒಳ್ಳೆ ಬೆಳವಣಿಗೆ ಅಲ್ಲ? ಅಷ್ಟು ಚಿಕ್ಕ ಮಕ್ಕಳನ್ನ ಶಾಲೆಗೆ ಸೇರಿಸಬಾರ್ದು. ಆ ಮಗುವಿಗೆ ಮನೆಯಲ್ಲಿ ಅದರದ್ದೇ ಆದ ವಾತಾವರಣದಲ್ಲಿ ಬೆಳೆದ್ರೆ ಮಾತ್ರ ಮಕ್ಕಳು ಮುಂದೆ ಒಂದು ಮಾನಸಿಕ ಸಮತೋಲನ ಇದ್ದು ಒಳ್ಳೆ ರೀತಿಯ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಉಂಟು. ಕರೆಕ್ಟ್. ಅಪ್ಪ ಅಮ್ಮನ ಜೊತೆಯೇ ಬೆಳಿಬೇಕು. 2.5-3 ವರ್ಷದವರೆಗಾದ್ರು. ಮೊದಲೇ ನಾವೆಲ್ಲ ಚಿಕ್ಕದಿರುವಾಗ 5 ವರ್ಷ 6 ವರ್ಷದವರೆಗೂ ನಾವು ಅಪ್ಪ ಅಮ್ಮನ ಮಡಿಲಲ್ಲೇ ಇದ್ದವರು. ಈಗ ಹಾಗಲ್ಲ. ಆ ಮಗುವಿನ ಒಂದು ಬೆಳವಣಿಗೆ ದೃಷ್ಟಿಯಿಂದ ನಾನು ಹೇಳುದು, ಅಷ್ಟು ಚಿಕ್ಕ ವಯಸ್ಸಿಗೆ ತಂದು ಬಿಡೋದು ಒಳ್ಳೇದಲ್ಲ. ಆದರೆ ನಮ್ಗೇನಾಗ್ತದೆ, ಅವ್ರು ತಂದು ಬಿಟ್ಟಾಗ ಅನಿವಾರ್ಯ ಆಗ್ತದೆ. ಆದರೂ ನಾವು ಪೇರೆಂಟ್ಸನ್ನು ತುಂಬ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅಷ್ಟು ಮಗುವಿನ ಹಾಕೊಳ್ಳೋದಿಲ್ಲ ಅಂತ ಹೇಳ್ತೇವೆ, ಕೇಳುವುದಿಲ್ಲ ಅವರು. ಮತ್ತೆ ಕೇಳದಿದ್ದಾಗ ನಮಗೆ ಸಹ ಅನಿವಾರ್ಯ ಆಗ್ತದೆ, ಮಕ್ಕಳು ಬೇಕಲ್ಲ. ಮೊದಲು ಪ್ರಾರಂಭದಲ್ಲಿ ಈ ಶಿಶು ಮಂದಿರ ಶುರುವಾದಾಗ 45-50 ಮಕ್ಕಳವರೆಗೆ ಬರ್ತಾ ಇದ್ರು. ಯಾಕಂದರೆ ಅವಾಗ ಇಂಗ್ಲೀಷ್ ಮೀಡಿಯಮಿನ ಪ್ರಭಾವ ಸ್ವಲ್ಪ ಕಡಿಮೆನೇ ಇತ್ತು. ಈಗ ಹಾಗಲ್ಲ, ಇಂಗ್ಲೀಷ್ ಮೀಡಿಯಮಿನ ಪ್ರಭಾವ ಜಾಸ್ತಿ ಆಗಿದೆ. ಮತ್ತು ಇಲ್ಲೇ ಒಂದು 1/2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಬಾಲವಾಡಿ ಸಹ ಓಪನ್ ಆಗಿದೆ. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಅಲ್ಲಿ ಬಾಲವಾಡಿಗೆ ಮಕ್ಕಳನ್ನ ಕಳಿಸೋದ್ರಿಂದ ಇಂಗ್ಲೀಷ್ ಮೀಡಿಯಮಿನ ಪ್ರಭಾವದಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಈಗ ಮಕ್ಕಳ ಸಂಖ್ಯೆ 20 ಮಕ್ಕಳು ಇಲ್ಲಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆಮೇಲೆ ಅಂದ್ರೆ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿ ಕೇಳಿದ್ರೆ, ಬಾಲವಾಡಿಗೂ ಮತ್ತು ನಮ್ಗೆ ಶಿಶು ಮಂದಿರಕ್ಕೂ ಇರುವ ವ್ಯತ್ಯಾಸಗಳು, ಹಿಂದೂ ಸಂಸ್ಕೃತಿಗೆ ಅನುಗುಣವಾದ ಶಿಕ್ಷಣವನ್ನು ಕೊಡಲಾಗುತ್ತೆ. ಅಂದರೆ ಅಪ್ಪ ಅಮ್ಮನಿಗೆ ಗೌರವ ಕೊಡುವಂಥದ್ದು, ಅಥವಾ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ನಾವು ಬೆಳೆಸಬೇಕು, ಪೋಷಿಸಬೇಕು, ಮಕ್ಕಳಿಗೆ ಶ್ಲೋಕ ಹೇಳಿಕೊಡೋದು, ಕತೆ ಹೇಳಿಕೊಡೋದು, ಬರವಣಿಗೆಗೆ ಪ್ರಾಮುಖ್ಯತೆ ಕೊಡುವುದೇ ಇಲ್ಲ. ನಮ್ದು ಏನಿದ್ರು ಓದುವ ಕೌಶಲವನ್ನು ಫಸ್ಟ್ ಬೆಳೆಸುವಂಥದ್ದು. ಮಗು ಕೇಳಬೇಕು,
ಆಲಿಸಬೇಕು, ಮಾತಾಡಬೇಕು, ಓದಬೇಕು. ಆನಂತರ ಮಾತ್ರ ಬರವಣಿಗೆಗೆ ಪ್ರಾಶಸ್ತ್ಯವನ್ನು ಕೊಡು. ಅಲ್ಲಿವರೆಗೂ ಮತ್ತೆ ಮಗುವಿಗೆ ಪುಟ್ಟ ಪುಟ್ಟ ಚಟುವಟಿಕೆಗಳನ್ನು ಮಾಡಿಸ್ತೇವೆ. ಅದರ ಸ್ಕಿಲ್ಲೆಲ್ಲ ಡೆವಲಪ್ ಆಗಬೇಕಂತೇಳಿ ಪುಟ್ಟ ಹಿಡಿಸುಡಿ ತಗೊಂಡು ಮಗು ಗುಡಿಸುವಂಥದ್ದು, ಮಗು ಹತ್ರ ಒರೆಸುವಂಥದ್ದು, ಅಥವಾ ಮಗು ತಿಂಡಿ ತಿಂದದ್ದನ್ನು ಈ ಪಾತ್ರೆಯನ್ನು ಅದರ ಹತ್ರ ತೊಳಸೋದು. ಅಂದರೆ ಕ್ಲೀನ್ ಆಗಬೇಕು ಎನ್ನುವ ಉದ್ದೇಶ ಅಲ್ಲ, ಆ ಒಂದು ಚಟುವಟಿಕೆ ಬೇಕು ಅಂತ. ಮತ್ತೆ ಬರವಣಿಗೆಗೂ ಕೈಯ ಚಟುವಟಿಕೆಗೂ ಸಂಬಂಧ ಉಂಟು. ಮಗು ಆದಷ್ಟು ಕೈ ಕೆಲಸಗಳನ್ನು ಮಾಡ್ತಾ ಹೋದಾಗೆ ಅದರ ಬರವಣಿಗೆ ಸುಂದರ ಆಗ್ತದೆ ಅಂತೇಳಿ ಒಂದು ಅಭಿಪ್ರಾಯ. ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂತಹ ಸಂಪನ್ಮೂಲ ವ್ಯಕ್ತಿಗಳು ಮಾತಾಜಿಗೆ ಪ್ರತಿ ತಿಂಗಳು ಮೀಟಿಂಗಲ್ಲಿ ಏನೇನು ಮಾಡಿಸ್ಬೇಕು ಎನ್ನುವ ಬಗ್ಗೆ ಇದು ಕೊಡ್ತಾರೆ, ಲಿಸ್ಟನ್ನು ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಜಿ ಏನು ಮಾಡ್ತಾರೆ, ಚಟುವಟಿಕೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಮಕ್ಕಳು ಮೊದಲು ಏನಾಗಿತ್ತು ಕೇಳಿದ್ರೆ, ಇಲ್ಲಿ ಪಾಪ ಮಕ್ಕಳು ತಿಂಡಿ ಗಿಂಡಿ ಎಂಥ ವ್ಯವಸ್ಥೆಯೂ ಇರಲಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಹೋದ ಮಗು 12 ಗಂಟೆ 1 ಗಂಟೆವರೆಗೂ ಉಪವಾಸವೇ ಇರಬೇಕಾದಂಥ ಪರಿಸ್ಥಿತಿ. ನನಗೆ ಇದು ಅನುಭವಕ್ಕೆ ಬಂದದ್ದು ನನ್ನ ಮಗುವನ್ನು ಈ ಶಾಲೆಗೆ ಸೇರಿಸಿದಾಗ. ಈ ಮಗುವನ್ನು ಶಾಲೆಗೆ ಹಾಕಿ ಅವಳು ಮನೆಗೆ ಬರುವಾಗ ಜೋರು ಹಠ ಮಾಡೋದು, ಹಸಿವೆಯಿಂದ ಕೂಗೋದು. ಕಡೆಗೆ ಯಾಕೆ ಅಂತೇಳಿ ಆಲೋಚನೆ ಮಾಡುವಾಗ ಗೊತ್ತಾಯಿತು. ಕಡೆ ನಾವೇ ಎಂತ ಮಾಡಿದ್ವಿ, ಇಲ್ಲಿ ಮಕ್ಕಳ ಮನೆಯಿಂದನೇ ತಿಂಡಿ ತರಿಸುವಂಥ ವ್ಯವಸ್ಥೆ. ಈಗ ಮಕ್ಕಳು ಮನೆಯಲ್ಲಿ ತಿಂಡಿ ತರ್ತಾರೆ, 10:30 11 ಗಂಟೆ ಹೊತ್ತಿಗೆ ಒಂದು ಸಲ ತಿಂಡಿ ಮನೆಗೆ ಹೋಗುವಾಗ ಆರಾಮಾಗಿ ಹೋಗ್ತದೆ. ತಂದೆ ತಾಯಿಗೂ ಯಾವ ತೊಂದರೆ ಇಲ್ಲ. ಆಮೇಲೆ ವಾರದ 6 ದಿನ ಕ್ಲಾಸ್ ಆಗ್ತದಲ್ಲ, ಶನಿವಾರ ಮಧ್ಯಾಹ್ನ ಮತ್ತು ಭಾನುವಾರ ಶಿಶು ಮಂದಿರ ಹಾಗೆ ಇರ್ತದೆ. ಅದನ್ನು ಆ ರೀತಿ ಬಿಡಬಾರ್ದು. ಬರೀ ಶಿಶು ಮಂದಿರದ ಮಕ್ಕಳಿಗೆ ಮಾತ್ರ ಈ ಶಿಶು ಮಂದಿರ ಉಪಯೋಗ ಆಗಬಾರ್ದು ಎನ್ನುವ ದೃಷ್ಟಿಯಿಂದ, ಅಂದರೆ ಈ ಶಿಶು ಮಂದಿರದಲ್ಲಿ ಕಲಿತು ಹೋದಂಥ ಮಕ್ಕಳು ಅಥವಾ ನಮ್ಮ ಮಹಿಳೆಯರು ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ನಾನೀಗ ಎಂತ ಮಾಡಿದ್ದೇನೆ, ಈ ವರ್ಷದಿಂದ ಶನಿವಾರ ಯಕ್ಷಗಾನ ತರಗತಿಯನ್ನು ನಡೆಸ್ತಾ ಇದ್ದೇವೆ. ಆಮೇಲೆ ಭಾನುವಾರ ಡ್ರಾಯಿಂಗ್ ಕ್ಲಾಸ್, ಆಮೇಲೆ ಸಂಗೀತ ಕ್ಲಾಸು, ಆಮೇಲೆ ಭರತನಾಟ್ಯ ಕ್ಲಾಸ್, ಎಲ್ಲರೂ ಕೂಡ 4 ಕ್ಲಾಸ್ ನಡೀತದೆ. ಇನ್ನು ಮುಂದೆ ಬೇರೆ ಬೇರೆ ತರಗತಿಗಳನ್ನು ಜನರ ಅಪೇಕ್ಷೆ ಮೇರೆಗೆ ಶುರು ಮಾಡುವಂತಹ ಆಲೋಚನೆಗಳು ಉಂಟು. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೋಡಿ ತುಂಬ ಬೇಜಾರಾಗ್ತಾ ಇದೆ. ಯಾಕಂದರೆ ಹಳ್ಳಿ ಪ್ರದೇಶದಲ್ಲಿ ಯಾವ ಸೌಲಭ್ಯನೂ ಸರಿಯಾಗಿ ಸಿಕ್ಕುವುದಿಲ್ಲ. ಮಕ್ಕಳು ಇದರಲ್ಲೆಲ್ಲ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ದೂರ ಹೋಗಲೇಬೇಕು. ಇಲ್ಲೇ ಸಿಕ್ಕಲಿ, ನಮ್ಮ ಮಕ್ಕಳಿಗೆ ಒಂದೇ ಕಡೆ ಎಲ್ಲದೂ ಸಿಕ್ಕಲಿ ಅನ್ನೋ ಉದ್ದೇಶಕ್ಕೆ ಶುರು ಮಾಡಿದೆ. ಶುರು ಮಾಡುವಾಗ ಪ್ರತಿಕ್ರಿಯೆ ಭಾಳ ಚೆನ್ನಾಗಿತ್ತು. ಆದರೆ ಈಗ ನೀರಸ ಪ್ರತಿಕ್ರಿಯೆ. ನನಗೆ ಶುರು ಮಾಡಿದ್ದೆ ಯಾಕೆ ಅಂತ ಹೇಳುವಷ್ಟರ ಮಟ್ಟಿಗೆ, ಅಂದರೆ ಕೈಯಿಂದ ಮತ್ತೆ ದುಡ್ಡು ಹೋಗುವಂತಹ ಪರಿಸ್ಥಿತಿ. ನಾನು ಮತ್ತೆ ಒಳ್ಳೆ ಸಂಪನ್ಮೂಲ ವ್ಯಕ್ತಿಯನ್ನೇ ಕರೆಸಿದ್ದೇನೆ. ಸುಮ್ಮನೆ ಕಾಟಾಚಾರ ಕ್ಲಾಸ್ ಮಾಡ್ತಾ ಇರೋದಲ್ಲ, ನುರಿತ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ. ಈಗ ಅದೇ ಏನು ಬಿಲ್ಡಿಂಗ್ ಇದು ಆಯಿತು, ಬೇರೆ ಏನೆಲ್ಲ ಇಲ್ಲಿ ಡೆವಲಪ್ಮೆಂಟ್ಸ್ ಮಾಡಿದ್ದೀರಿ ನೀವು ಬಂದ ನಂತರ? ನಾನು ಬಂದ ನಂತರ ನಾವು ಬಂದ ನಂತರ ಏನಾಗಿದೆ ಕೇಳಿದ್ರೆ, ಇಲ್ಲಿ ಆವರಣ ಗೋಡೆ ರಚನೆ ಆಗಿದೆ. ನಮ್ಮ MLC ಕಾಂಪೌಂಡ್ ವಾಲ್ ಬಾಲಕೃಷ್ಣ ಭಟ್ ಅಂತೇಳಿ ಅವರ ಒಂದು ಫಂಡಿನಿಂದ ಆವರಣ ಗೋಡೆ ರಚನೆ. ಆಮೇಲೆ ಈಗ ನಾವಿಲ್ಲಿ ಕೂತಿರುವಂತಹ ಒಂದು ಟೆರೆಸ್, ಅದು ಕೂಡ ನಮ್ಮ ಶ್ರೀನಿವಾಸ್ ಪೂಜಾರ್ ಮಂತ್ರಿ ಆಗಿದ್ದಾಗ ಅವರೇ ಸ್ವತಃ ಮುತುವರ್ಜಿ ವಹಿಸಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಿಂದ ದುಡ್ಡನ್ನು ಬಿಡುಗಡೆ ಮಾಡಿಸಿ ಸ್ವತಃ ಶ್ರೀನಿವಾಸ್ ಪೂಜಾರಿಯವರೇ ಶಂಕುಸ್ಥಾಪನೆ ಮಾಡಿ ಆಮೇಲೆ ಈ ಬಿಲ್ಡಿಂಗ್, ಈ ಒಂದು ಟೆರೆಸನ್ನು ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದ್ರ ಉದ್ಘಾಟನೆಯನ್ನು ನಾವು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರ ಕೈಯಲ್ಲೇ ಮಾಡಿಸಿದ್ದೇವೆ. ಹಾಗೆ ಇನ್ನೊಬ್ಬರು ಉದ್ಯಮಿ ಸಾಸ್ಥಾನದವರು ರಿಷಿರಾಜ್ ಅಂತೇಳಿ, ಅವರಲ್ಲಿ ನಾವು ಮಕ್ಕಳಿಗೆ ಆಟಕ್ಕೆ ವ್ಯವಸ್ಥೆ ಇಲ್ಲ ಅಂತೇಳಿ ಒಂದು ಮನವಿಯನ್ನು ಇಟ್ಟಾಗ, ಮೇಡಮ್ ಅದ್ರದ್ದು ಏನು ಖರ್ಚಾಗ್ತದೆ ಅಂತೇಳಿ ಹೇಳಿ ಅವರು ವಹಿಸ್ಕೊಂಡು, ಕೆಳಗಡೆ ನೋಡಿದ್ರಲ್ಲ ಜೋಕಾಲಿ ಇರ್ಬೋದು ಅಥವಾ ಮಕ್ಕಳ ಆಡುವಂಥ ಏಣಿ ಇದಿರ್ಬೋದು, ಆಮೇಲೆ ಸೀಸಾ, ಅದೆಲ್ಲ ಸುಮಾರು ಅವರಿಗೆ ಹತ್ತತ್ರ 60,000 70,000 ಸಾವಿರದವರೆಗೆ ಖರ್ಚಾಗಿದೆ. ಅವರೇ ಮುತುವರ್ಜಿ ವಹಿಸಿ ಮಕ್ಕಳಿಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಇದಿಷ್ಟು ಈಗ ಪ್ರಸ್ತುತವಾಗಿ ಈ ರೀತಿ ಉಂಟು. ಈಗ 20 ಮಕ್ಕಳಿದ್ದಾರೆ. ಸೋಮವಾರದಿಂದ ಏನು ಶನಿವಾರದವರೆಗೆ ಕ್ಲಾಸ್ ನಡೀತದೆ. ಶನಿವಾರ ಮಧ್ಯಾಹ್ನ ಮತ್ತೆ ಭಾನುವಾರ ಅದು ಈ ಒಂದು ಅಂದರೆ ಈ ಒಂದು ಜಾಗ ಏನಿದೆ ಅದು ಸುಮ್ಮನೆ ಮಿಸ್ಯೂಸು ಆಗಬಾರ್ದು. ಇಲ್ಲ ಅಂತಂದರೆ 2 ದಿನ ಗ್ಯಾಪ್ ಇದ್ದರೆ ಭಾಳಷ್ಟು ಮಿಸ್ಯೂಸ್ ಆಗುವಂಥ ಸಂದರ್ಭಗಳು ಉಂಟು. ಅದು ಆಗಬಾರ್ದು. ಸದಾ ಇಲ್ಲಿ ಚಟುವಟಿಕೆ ಇರಬೇಕು ಅಂತ ಹೇಳಿ ಬೇರೆ ಬೇರೆ, ಕೇವಲ ಸಣ್ಣ ಮಕ್ಕಳಲ್ಲದೆ ಮಹಿಳೆಯರು ಮಕ್ಕಳಿಗೆ ಅಂತ ಹೇಳಿ ಬೇರೆ ಬೇರೆ 3-4 ನೀವು ಆಗ ಹೆಸರಿಸಿದಾಗ ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ಇದು ಆಗ ನಿಮ್ಮ ಯಜಮಾನರು ಹೇಳಿದಾಗ ಇದು ಎಲ್ಲದಕ್ಕೂ ಏನು ಇಂಡಿವಿಜುವಲಿ ನಿಮ್ಮ ಕೈಯಿಂದನೇ ಹೋಗುವಂಥದ್ದು ಖರ್ಚು, ಆಯಿತಾ? ಅಂದರೆ ಅರ್ಧಕ್ಕೆ ಹೆಚ್ಚು ನಿಮ್ಮ ಕೈಯಿಂದ ಹೋಗ್ತದೆ. ಅದು ಯಾಕೆ ಮಾಡಿದ್ದು ಅಂತ ಹೇಳಿಯೂ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ
ಈ ಒಂದು ಶಿಶು ಮಂದಿರವನ್ನು ಮತ್ತು ಇದರ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವ ಬಗ್ಗೆ ನಿಮ್ಮ ಯಾವ ಒಂದು ದೂರಾಲೋಚನೆ ಅಥವಾ ಭವಿಷ್ಯದ ಯೋಜನೆಗಳು ಏನಾದರೂ ಉಂಟಾ? ಖಂಡಿತ ಉಂಟು. ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ಜಾಗವನ್ನ ಯಾರಾದ್ರೂ ಅವರು ಕೊಡ್ಲಿಕ್ಕೆ ರೆಡಿ ಇದ್ರೆ ಅದನ್ನ ತಗೊಂಡು ದೊಡ್ಡದಾಗಿ ಒಂದು ಆಟದ ಮೈದಾನವನ್ನ ಮಾಡ್ಬೇಕಂತೇಳಿ ಉಂಟು. ಆಮೇಲೆ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ನಡೆಸಲಿಕ್ಕೆ ನಾವಿಲ್ಲೇ ಪಕ್ಕದ ಶಾಲೆಗೆ ಹೋಗ್ತೇವೆ. ಮಕ್ಕಳದೀಗ ವಾರ್ಷಿಕೋತ್ಸವ ಇರ್ಬೋದು ಅಥವಾ ಕೃಷ್ಣಾಷ್ಟಮಿ ಇರ್ಬೋದು, ಅದನ್ನ ನಮ್ಮ ಶಿಶು ಮಂದಿರದಲ್ಲೇ ಆಗುವ ಹಾಗೆ ಒಂದು ದೊಡ್ಡ ಹಾಲಿನ ವ್ಯವಸ್ಥೆ ಮಾಡ್ಬೇಕಂತೇಳಿಯೂ ಆಲೋಚನೆ ಉಂಟು. ಆಮೇಲೆ ಈಗ ಇಲ್ಲಿ ಕುಳಿತಿರುವಂತ ಟೆರೆಸ್ಸಿಗೆ ಒಂದು ಗ್ರಿಲ್ಸ್ ಎಲ್ಲ ಹಾಕಿ ಮೇಲೆ ಮಾಡಿ ಇಲ್ಲಿ ಮತ್ತಷ್ಟು ಚಟುವಟಿಕೆ, ಹೊಲಿಗೆ ಕ್ಲಾಸ್ ಇರ್ಬೋದು ಅಥವಾ ಒಂದು ಲೈಬ್ರರಿ ಮಾಡೋದಿರ್ಬೋದು, ಹಾಗೆ ಇನ್ನೂ ತುಂಬಾ ಆಲೋಚನೆಗಳು ಉಂಟು. ಆದ್ರೆ ನೀವು ಆಗ ಹೇಳಿದ ಹಾಗೆ ಈ ಒಂದು 3-4 ತರಗತಿಗಳನ್ನು ಶುರು ಮಾಡಿ ನಿಮ್ಗೆ ಜನರಿಂದ ನೀರಸ ಪ್ರತಿಕ್ರಿಯೆ ಅಂತ ಹೇಳಿದಿರಿ. ಈಗ ಇಷ್ಟೆಲ್ಲ ಯೋಜನೆಯನ್ನು ಹಾಕುವುದಾದ್ರೂ ಯಾಕೆ? ಈಗ ಅಲ್ಟಿಮೇಟ್ಲಿ ನಮ್ಗೆ ಮಕ್ಕಳು ಬರಬೇಕು, ಜನರಿಂದ ಉತ್ತಮ ಪ್ರತಿಕ್ರಿಯೆ ಬೇಕು. ಅದು ಎರಡೂ ಇಲ್ಲ ಅಂತಾದಾಗ ಭವಿಷ್ಯದ ಯೋಜನೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗ್ತದಲ್ಲ. ಪ್ರಶ್ನಾರ್ಥಕ ಚಿಹ್ನೆ ಯಾವುದೇ ಆಗ್ಲಿ, ಒಂದು ಯೋಜನೆ ಪ್ರಥಮದಲ್ಲಿ ಫಲ ಕೊಡುವುದೇ ಇಲ್ಲ. ನಾವು ಅದು ಇವತ್ತೇ ಬೀಜವನ್ನ ಹಾಕಿ ನಾಳೆಯೇ ಫಲವನ್ನ ಅಪೇಕ್ಷಿಸುವುದು ತಪ್ಪು. ಹಾಗಾಗಿ ಸ್ವಲ್ಪ ಸಮಯ ಕಾದು ನೋಡುವ ಅಂತ, ಜನರಿಂದ ಯಾವ ಪ್ರತಿಕ್ರಿಯೆ ಬರ್ತದೆ, ಮುಂದೆ ಹೇಗೆ ಮಾಡ್ಬೋದು ಅಂತೇಳಿ ನನಗೂ ಆಲೋಚನೆ ಸಿಕ್ಬೋದು ಅಂತೇಳಿ ನೋಡಿ. ಅಂದ್ರೆ ಈಗ ನಿಮ್ಮ ಯಜಮಾನರಾಗ ಹೇಳಿದ್ರು ಏನು, ಈ ಜಾಗದವರು, ಜಾಗ ಕೊಟ್ಟವರಿಗೆ, ಇವರಿಗೆಲ್ಲ ಒಂದು ಏನು ಆ ಒಂದು ದಾನಕ್ಕೆ ಒಂದು ಯೋಗ್ಯವಾದಂತಹ ಒಂದು ಇದು ಸಿಗಲಿ ಅನ್ನುವ ಕಾರಣಕ್ಕೆ ನೀವು ಕೈಯಿಂದ ಹಾಕ್ತಾ ಇದ್ದೀರಿ ಅಂತ. ಆದ್ರೂ ಅದನ್ನು ಬಿಟ್ಟು ಬೇರೆ ಕೇವಲ ಯಾರೋ ಒಬ್ಬರಿಗೋಸ್ಕರ ನಾವು ಯಾಕೆ ಕೈಯಿಂದ ಹಾಕಬೇಕು? ಅಥವಾ ಯಾರೊಬ್ಬರ ಸಂತೋಷಕ್ಕೆ ಯಾರೊಬ್ಬರು ಕೊಟ್ಟ ದಾನವನ್ನು ಅದನ್ನು ಏನು ಅದಕ್ಕೆ ಮೌಲ್ಯ ಬರಬೇಕು ಅಂತ ಹೇಳಿ ನಾವು ಯಾಕೆ ಕಷ್ಟಪಡಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ಅಂದ್ರೆ ಇಲ್ಲಿ ನಮ್ಗೆ ಅಂತ ಏನಾದರೂ ಒಂದು ಇದ್ದೇ ಇರಬೇಕು, ಹಣದಲ್ಲದೆಯೂ ಕೂಡ. ಯಾಕೆಂತಂದ್ರೆ 60,000 ಟೋಟಲ್ ಖರ್ಚು ಆಗುವಾಗ 30,000 ನಾವು ಕೈಯಿಂದ ಹಾಕಿ ನಾವು ಮಾಡುವ ಅವಶ್ಯಕತೆ ಏನಿದೆ? ಅದಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಬೇಕಲ್ಲ. ಖಂಡಿತ ಉಂಟು. ಈಗ ಸಮಾಜದಿಂದ ನಾವು ಪಡಿತಾನೇ ಹೋಗ್ತೇವೆ, ಆದ್ರೆ ಸಮಾಜಕ್ಕೆ ನಾವು ಏನು ಕೊಡ್ತೇವೆ ಅನ್ನೋದು ದೊಡ್ಡ ಪ್ರಶ್ನೆ. ಕರೆಕ್ಟ್. ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಎಷ್ಟೇ ಹೇಳಿದ್ರೂ ಕೂಡ ನಾವು ನಮ್ಮ ಸಣ್ಣ ಸ್ವಾರ್ಥ ಇಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕುದಿಲ್ಲ. ನೀವ್ ಹೇಳಿದಾಗೆ ಅದು ಹಣಕಾಸಿನ ಲಾಭವೇ ಆಗ್ಬೇಕಂತೇಳಿ ಇಲ್ಲ. ಈಗ ಎಲ್ಲ ಸಂಘ ಸಂಸ್ಥೆಗಳು ಸ್ಥಾಪನೆ ಆಗೋದು ಹಣಕಾಸಿನ ಉದ್ದೇಶದಿಂದ. ಆದ್ರೆ ನಮ್ದಾಗಲ್ಲ. ನಮ್ ಗಂಡ ಹೆಂಡತಿ ಇಬ್ಬರಿಗೂ ಮಾನಸಿಕವಾದ ತೃಪ್ತಿ ಸಿಕ್ಕಿದೆ. ಆಮೇಲೆ ನಾನೀಗ ಸಮಾಜದಲ್ಲಿ ಏನು ಸಣ್ಣ ಮಟ್ಟದಲ್ಲಿ ಹೆಸರು ಗಳಿಸಿಕೊಳ್ತಾ ಇದ್ದೇನೆ, ಅದಕ್ಕೆ ಕಾರಣ ಈ ಶಿಶು ಮಂದಿರ. ಯಾವ ರೀತಿ ಅದು ಕಾರಣ ಹೇಳ್ತೇನೆ. ಮೊದಲು ನನಗೆ ಭಾಷಣ ಅಂತ ಹೇಳಿದ್ರೆ ನಾನು ಕೈ ಕಾಲೆಲ್ಲ ಗಡ ನಡುತ್ತಾ ಇದ್ದೆ, ಒಂದು ಮಾತಾಡ್ಲಿಕ್ಕೂ ನಂಗೆ ಭಯ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. 1,000 ಜನ ಒಂದು ನಿಂತಂತ ಸಭೆಯಲ್ಲೂ ಕೂಡ ಒಂದು ವಿಷಯವನ್ನ ಕೊಟ್ಟು ಮಾತಾಡು ಅಂತ ಹೇಳಿದ್ರೆ ಧೈರ್ಯವಾಗಿ ಮಾತನಾಡಬಲ್ಲೆ. ಇದನ್ನ ಗಳಿಸ್ಕೊಂಡೆ. ಆಮೇಲೆ ತುಂಬಾ ಜನ ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಆಯಿತು. ಹಾಗೆ ನನ್ನ ಸಾಮಾಜಿಕ ಕೌಶಲಗಳೆಲ್ಲ ಬೆಳೀತು. ಮತ್ತೆ ಶಿಶು ಮಂದಿರದ ಅಭಿವೃದ್ಧಿಗೆ ಸಹಾಯಕವಾಗುವ ಹಾಗೆ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಬಂತು. ಬೇರೆ ಬೇರೆ ಯೋಜನೆಗಳನ್ನ ತರಲಿಕ್ಕೆ ನನಗೆ ಇದೆಲ್ಲ ಪೂರಕ ಆಯಿತು. ಹೀಗೆ ಮತ್ತೆ ನಮಗೆ ಮುಖ್ಯವಾಗಿ ಹೇಳಿದ್ರೆ ನಮ್ಮ ಗಂಡ ಹೆಂಡತಿ ಇಬ್ಬರಿಗೂ ಮನಸ್ಸಿಗೆ ಸಂತೋಷ ಸಿಕ್ಕಿದೆ. ಖಂಡಿತ ಏನೋ ಒಂಥರ ನಾವು ಏನೋ ಮಾಡ್ತಾ ಇದ್ದೇವೆ ಅಂತ. ದೊಡ್ಡ ಮಟ್ಟದ ಕಾರ್ಯ ಅಲ್ಲದೆ ಇರ್ಬೋದು, ಆದ್ರೆ ಸಣ್ಣ ದೊಡ್ಡ ಮಟ್ಟದ ಕಾರ್ಯ ಅಲ್ಲ ಅಂತ ಹೇಳುದಾದ್ರೂ ಹೇಗೆ? ವರ್ಷಕ್ಕೆ 30,000 ಕೈಯಿಂದ ಯಾರು ಹಾಕ್ತಾರಪ್ಪ? ನನಗೆ ಗೊತ್ತಾಗುದಿಲ್ಲ. ಅದಿರ್ಲಿ, ಆಗ್ಲಿ ದುಡ್ಡೇ ಜೀವನದಲ್ಲಿ ಇಂಪಾರ್ಟೆಂಟ್ ಅಂತೇಳಿ ನಾವಿಬ್ರು ನಂಬಿದವರೇ ಅಲ್ಲ. ಹಾಗಂತೇಳಿ ದುಡ್ಡಿಗೆ ಮಹತ್ವ ಇಲ್ವಾ ಅಂತೇಳಿ ಕೇಳಿದ್ರೆ ಖಂಡಿತವಾಗಿಯೂ ಉಂಟು. ಆದ್ರೆ ದುಡ್ಡೇ ದೊಡ್ಡಪ್ಪ ಅಲ್ಲ, ಅದ್ರ ಹೊರತಾಗಿ ಬೇರೆ ಏನೋ ಉಂಟು ಅಂತ ಹೇಳುವಂತ ಮನೋಭಾವ ನಮ್ದು. ಹಾಗಾಗಿ ಮತ್ತೆ ಇಷ್ಟರವರೆಗೆ ನಾವು ಕೈಯಿಂದ ಹಾಕಿದ್ರು ಯಾವುದೇ ರೀತಿಯ ತೊಂದರೆಗೊಳಗಾಗುವ ಪರಿಸ್ಥಿತಿ ನಮಗೆ ದೇವರು ತಂದೊಡ್ಲಿಲ್ಲ. ಮುಂದೆಯೂ ಹೀಗೆ ನಡೆಸ್ತಾನೆ ಅಂತೇಳಿ. ಮತ್ತೆ ಇಲ್ಲಿ ಊರವರ ಸಹಕಾರ ಸ್ವಲ್ಪ ಕಡಿಮೆನೇ ಇದೆ ಅಂತೇಳಿ ಹೇಳ್ಬೋದು. ನಾವೀಗ ಯಾವುದೇ ಕಾರಣಕ್ಕೂ ವಾರ್ಷಿಕೋತ್ಸವಕ್ಕಿರ್ಬೋದು, ಕೃಷ್ಣಾಷ್ಟಮಿಗಿರ್ಬೋದು ಊರವರಿಂದ ಕಲೆಕ್ಷನ್ ಮಾಡೋದು ಭಾಳ ಕಡಿಮೆ. ತುಂಬ ಕೆಟ್ಟ ಅನುಭವ ನಂಗಾಗಿದೆ. ಒಂದ್ಸಲ ಅಂತೂ ಇದಕ್ಕೆ ಹೋದಾಗ ಕಲೆಕ್ಷನಿಗೆ ಅಂತೇಳಿ ಹೋದಾಗ ಅವರನ್ನು ನಂಬಿ ನಾನೇನು ಮಾಡಿದೆ, ನಾನು ಇಷ್ಟು ಕೊಡ್ತೇನೆ ಅಂತೇಳಿ ಹೇಳಿದರು. ನಾನೆಲ್ಲ ರಸೀದಿಯನ್ನು ಹರಿದು ಕೊಟ್ಟು ಬಂದಿದ್ದೇನೆ. ಆಮೇಲೆ ಏನಾಗಿದೆ, ಅವ್ರು ನನಗೆ ಆ ದುಡ್ಡನ್ನು ಕೊಡಲೇ ಇಲ್ಲ.
ನಾವೇ ಮತ್ತೆ ಕೈಯಿಂದ ಹಾಕುವಂಥ ಪರಿಸ್ಥಿತಿ ಬಂತು. ನನ್ನ ಗಂಡ ಅದಕ್ಕೆ ಬೈದರು ಕೂಡ, ಎಂಥ ಒಂದು ವಿದ್ಯಾವಂತಿಯಾಗಿ ಈ ರೀತಿ ಕೆಲಸವನ್ನು ಮಾಡ್ತಾರಂತ. ಆದರೆ ನಾವು ಹಾಗೆ ಇನ್ನೊಬ್ರಿಗೆ ನಾವು ಆ ರೀತಿ ಕಾರಣವನ್ನು ಕೊಡಲಿಕ್ಕಿಲ್ಲ, ಹಾಗಾಗಿ ನಾವು ಅದನ್ನು ಕೈಯಿಂದ ಹಾಕಿದ್ವಿ. ಸೊ ಅಷ್ಟಾದ ಮೇಲೆ ಇವತ್ತಿನವರೆಗೆ ಊರವರ ಕೈಯಿಂದ ಯಾವುದೇ ರೀತಿಯ ದುಡ್ಡನ್ನು ನಾವು ತಗೊಳ್ತಾ ಇಲ್ಲ, ಎಲ್ಲ ಹೊರಗಡೆಯವರ ಕೈಯಿಂದನೇ ತಗೊಂಡು ಈ ಶಿಶು ಮಂದಿರವನ್ನು ನಡೆಸ್ತಾ ಇದ್ವಿ. ಹಾಗಂತೇಳಿ ತಗೊಳ್ಳೇ ಇಲ್ಲ ಅಂತಲ್ಲ, ಕೆಲವರು ಅವರಾಗೆ ಮುಂದೆ ಬಂದು ಕೊಟ್ಟವರಿದ್ದಾರೆ ಊರಲ್ಲಿ. ಈಗ ಬಹುಮಾನ ಇರ್ಬೋದು ಅಥವಾ ತಿಂಡಿಯ ವ್ಯವಸ್ಥೆ ಮಾಡೋದಿರ್ಬೋದು, ಅಂಥದ್ದನ್ನೆಲ್ಲ ತಗೊಂಡಿದ್ದೇವೆ. ಆದರೆ ದೊಡ್ಡ ಮೊತ್ತದ ಹಣವನ್ನು ಅಪೇಕ್ಷೆ ಮಾಡಲೇ ಇಲ್ಲ ನಾವು. ಈಗ ಈ ಮೂಲಕ ನೀವು ಊರ ಜನರನ್ನು ಮತ್ತೆ ಈ ರೀತಿಯ ಒಂದು ಅಂದರೆ ಗಿರಿಜನರ ಒಂದು ಕಲ್ಯಾಣಕ್ಕೆ ಬೇಕಾಗಿ ಶುರುವಾದಂಥ RSSನಿಂದ ಶುರುವಾದಂಥ ಒಂದು ಶಿಶು ಮಂದಿರ, ಇದು ಭಾಳಷ್ಟು ವರ್ಷಗಳು ನಡೆದಿದೆ. ಈಗ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಗಿರಿಜನ ಹರಿಜನ ಅಂತ ಅಲ್ಲ, ಈಗ ಎಲ್ಲ ವರ್ಗದ ಜನರಿಗೆ, ಎಲ್ಲ ವರ್ಗದ ಪುಟ್ಟ ಮಕ್ಕಳಿಗೂ ಇದೊಂದು ಆಶ್ರಯ ತಾಣದ ಹಾಗೆ. ಈ ಮೂಲಕ ಈ ಒಂದು ಇದರಲ್ಲಿ ನೀವು ಏನು ರಿಕ್ವೆಸ್ಟ್ ಅಥವಾ ನಿಮ್ಮ ವಿನಂತಿ ಏನು ಸಮಾಜಕ್ಕೆ? ರಿಕ್ವೆಸ್ಟ್ ತುಂಬ ಸಲ ಮಾಡಿದ್ದಾಗಿದೆ. ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲೂ ಕೂಡ ಜನರ ಹತ್ರ ನಾವು ಏನೇನು ಅಪೇಕ್ಷೆ ಪಡ್ತೇವೆ ಅಂತೇಳಿ ಹೇಳಿದ್ದೇವೆ. ಆದರೆ ಅವರು ಕೊಡದೇ ಇರಲಿಕ್ಕೆ ಕಾರಣನೂ ಇರ್ಬೋದು. ನಮ್ಮ ಶಿಶು ಮಂದಿರದಲ್ಲಿ ಒಂದು ಪದ್ಧತಿ ಉಂಟು, ಯಾರು ಎಷ್ಟೇ ಮೊತ್ತವನ್ನು ದಾನವಾಗಿ ನೀಡಲಿ ನಾವು ಅದನ್ನು ಸಾರ್ವಜನಿಕವಾಗಿ ಘೋಷಣೆ ಮಾಡಲಿಕ್ಕಿಲ್ಲ. ಅದು ನಮಗೆ ಅವ್ರು ಕೊಟ್ಟಂತಹ ಒಂದು ರೂಲ್ಸ್. ಹಾಗಾಗಿ ಕೆಲವ್ರು ಜನರಿಗೆ ಏನಿರ್ತದೆ, ಒಂದು ಸಣ್ಣ ವಸ್ತುವನ್ನು ಕೊಟ್ಟರು ಕೂಡ ಅವರ ಹೆಸರನ್ನ ಹೇಳಬೇಕು ಅನ್ನುವಂಥ ಒಂದು ಇದಿರ್ತದೆ, ಸಹಜ. ಅದು ನಾನು ತಪ್ಪು ಅಂತೇಳಿ ಹೇಳುದೇ ಇಲ್ಲ. ಆದರೆ ನಮ್ಮಲ್ಲಿ ಆ ಪದ್ಧತಿ ಇಲ್ಲದೆ ಇರೋದ್ರಿಂದ ಮೋಸ್ಟ್ಲಿ ಜನ ದುಡ್ಡು ಕೊಡ್ಲಿಕ್ಕೆ ಹಿಂದೇಟು ಹಾಕುವ ಒಂದು ಪರಿಸ್ಥಿತಿಯು ಇರುತ್ತೆ. ಹಾಗಾದ್ರೆ ಆ ಒಂದು ರೂಲ್ ಅನ್ನು ನೀವು ಬದಲಾವಣೆ ಮಾಡ್ಕೊಳ್ಬಹುದಲ್ಲ? ಬದಲಾವಣೆ ಮಾಡಬಹುದು, ಅಲ್ಲ ಅಂತೇಳಿ ಹೇಳುದಿಲ್ಲ. ಆದರೆ ಕೆಲವೊಂದು ಬದಲಾವಣೆಗೊಳಪಡದ ಒಂದು ನಿಯಮಗಳಂತೇಳಿ ಇರ್ತವೆ. ಹಾಗಾಗಿ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಏನು ಆ ಹೆಸರು ಬಹುಶಃ ಹಾಕ್ತೇವೆ ಅಂತ ಆದ್ರೆ ಒಂದಷ್ಟು ಜನ ಕೊಡಬಹುದೇನೋ ಅನ್ನುವಂಥ ನಿಮ್ಮ ಇದು. ಆದರೆ ನಾವು ಅವ್ರು ಕೊಡ್ತಾರೆ ಎನ್ನುವ ಇದಕ್ಕೋಸ್ಕರ ನಾವು ಹೆಸರು ಹಾಕೋದಿಲ್ಲ. ಅವ್ರು ಕೊಡ್ದಿದ್ರು ಅಡ್ಡಿಲ್ಲ, ನಮಗೆ ಆ ರೀತಿ ನಿಯಮವನ್ನ ಮೀರಿ ಹೋಗುವಂತಹ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ. ಯಾಕಂದ್ರೆ 30,000 ಕೈಯಿಂದ ಹಾಕುವವರಿಗೆ ಪೂರ 60 ಹಾಕೋದು ದೊಡ್ಡ ವಿಚಾರ ಏನಲ್ಲ. ಇಷ್ಟು ಹೊತ್ತು ನೀವು ನಿಮ್ಮ ಯಜಮಾನರು 2 ಜನ ಅಂದರೆ ಈ ಶಿಶು ಮಂದಿರ ಇದರ ಹೇಗೆ ಇದು ಹುಟ್ಟು ಪಡೆಯಿತು, ಯಾವ ಉದ್ದೇಶಕ್ಕೆ ಇದು ಹುಟ್ಟಿದಂಥ ಒಂದು ಸಂಸ್ಥೆ, ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟು ವರ್ಷ ಯಾವ ರೀತಿ ನಡೆದು ಬಂತು, ಈ ಎಲ್ಲದರ ಬಗ್ಗೆ ನೀವು ಭಾಳ ಒಳ್ಳೆಯ ರೀತಿಯಲ್ಲಿ ಇಬ್ಬರು ಕೂಡ ಹೇಳಿದ್ರಿ. ಇಡೀ ಭಾರತದಲ್ಲಿ ಇಂಥದ್ದು ಎಷ್ಟು ಉಂಟೋ ಏನೋ ನಮಗೆ ಗೊತ್ತಿಲ್ಲ. ಅಂದರೆ ಸಮಾಜಕ್ಕೋಸ್ಕರವಾಗಿ ಅಥವಾ ನನಗೆ ಇದರಿಂದ ಆನಂದ ಸಿಗ್ತದೆ, ಅದಕ್ಕಾಗಿ ನಾನು ಇದನ್ನು ಮಾಡ್ತೇನೆ, ನನಗೆ ಕೈಯಿಂದ ಹಣ ಹೋದರೂ ತೊಂದರೆ ಇಲ್ಲ ಎನ್ನುವಂಥ ಒಂದು ದೃಷ್ಟಿಕೋನದಿಂದ ಏನು ಹುಡುಕಿದ್ರೆ ಸಹಸ್ರ ಲಕ್ಷ ಸಂಖ್ಯೆಯಲ್ಲಿ ಜನ ಸಿಗುವುದು ಅಂಥವರು ಈಗಲೂ ಇದ್ದಾರೆ. ಅದರಿಂದಾಗಿ ಈ ಪ್ರಪಂಚ ಇಷ್ಟು ಒಂದು ಸುಸ್ಥಿತಿಯಲ್ಲಿ ಉಂಟು. ನನಗೆ ಗೊತ್ತಾಗಿದ್ದಿದ್ದು ಇದೊಂದು ಜನರಿಗೆ ಒಂದು ಪ್ರೇರಣೆ ಆಗಲಿ, ಅಂದರೆ ಇದರಿಂದ ಜನರು ಪ್ರೇರೇಪಣೆಯನ್ನು ಪಡೆದುಕೊಂಡು ತಾವು ಒಳ್ಳೆಯದನ್ನು ಮಾಡಲಿ. ತಮಗೆ ಸಾಧ್ಯ ಆಗುವುದಿಲ್ಲ ನೇರ ಮಾಡಲಿಕ್ಕೆ ಅಂತಾದರೆ ಇಂಥ ಒಳ್ಳೆಯದನ್ನು ಮಾಡುವವರನ್ನು ಹುಡುಕಿ ಅವರಿಗೆ ತಮ್ಮಿಂದಾದಂತಹ ಸಹಾಯ ಮಾಡಲಿ ಅನ್ನುವಂಥ ಉದ್ದೇಶ ನನ್ನದು. ನಿಮಗಿಬ್ಬರಿಗೂ ಕೂಡ ಬಹಳಷ್ಟು ವರ್ಷಗಳಿಂದ ಇದನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದೀರಿ. ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ಪರಿಣಾಮಕಾರಿಯಾಗಿ ನೀವು ಆಶಿಸಿದ ಹಾಗೆ ಏನು ಇನ್ನೊಂದು ಜಾಗವನ್ನು, ಆಟದ ಮೈದಾನವನ್ನು ಮಾಡಿಕೊಂಡು ಈ ಕಡೆ ಇನ್ನೊಂದು ಏನು ಹಾಲನ್ನು ಕೂಡ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಇದು ಮಾಡಿ ನಿಮಗೂ ಮತ್ತು ಈ ಶಿಶು ಮಂದಿರದ ಹೆಸರು ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯಲಿ ಅಂತ ನಾನು ಆಶಿಸ್ತಾ ನಿಮಗೆ ಅನಂತ ಕೃತಜ್ಞತೆಗಳು. ಧನ್ಯವಾದ. ನಮಸ್ತೆ.